ಪಟ್ಟಣದಲ್ಲಿ ಇಂದು ಹೆಲ್ಪ್ ಸೊಸೈಟಿ ಮತ್ತು ವಿವೇಕಾನಂದ ವಿದ್ಯಾಸಂಸ್ಥೆ ಹಾಗೂ ಪಾವಗಡ ತಾಲೂಕಿನ ಶಾಲಾ ವಿದ್ಯಾರ್ಥಿಗಳು ನಾಗರಿಕರು ದೇಶ ಪ್ರೇಮಿಗಳೊಂದಿಗೆ ಪಾವಗಡ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ 1750 ಅಡಿಗಳ ಉದ್ದದ ಮಹಾಭಾರತದ ಧ್ವಜವನ್ನು ಪ್ರದರ್ಶಿಸಲಾಯಿತು. ಮೆರವಣಿಗೆಯಲ್ಲಿ ಪಟ್ಟಣದ ವಿವಿಧ ಶಾಲಾ ಕಾಲೇಜುಗಳ 2000ಕ್ಕೂ ಅಧಿಕ ವಿದ್ಯಾರ್ಥಿಗಳು ಮತ್ತು ಮುಖಂಡರಾದ ಡಾಕ್ಟರ್ ಜಿ ವೆಂಕಟರಾಮಯ್ಯ, ಮಾನಂ ವೆಂಕಟಸ್ವಾಮಿ, ಮಾಜಿ ಶಾಸಕ ತಿಮ್ಮರಾಯಪ್ಪ, ಸೋಗಡು ವೆಂಕಟೇಶ್, ಹೆಲ್ಪ್ ಸೊಸೈಟಿ ಅಧ್ಯಕ್ಷರಾದ ಮಾನಂ ಶಶಿಕಿರಣ್, ಸಿಪಿಐ ಶ್ರೀಕಾಂತ್ ರೆಡ್ಡಿ, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದಂತಹ ಕಟ್ಟ ನರಸಿಂಹ ಮುಂತಾದವರು ಉಪಸ್ಥಿತರಿದ್ದರು. ವರದಿ ನಂದೀಶ್ ನಾಯ್ಕ್ ಪಿ, ಪಾವಗಡ. ಯಾರೇ ಆಗಲಿ ಜೀವನ ಪರ್ಯಂತ ನೆನಪಿಟ್ಟುಕೊಂಡು ನಡೆಯತಕ್ಕಂಥ ವಯಸ್ಸು ವಿದ್ಯಾರ್ಥಿಗಳ ವಯಸ್ಸು. ಅದಕ್ಕೆ ಮುಂಚೆ ನಮ್ಮಂಥ ವಯಸ್ಸಾದಂಥವರೆಲ್ಲರೂ ಸ್ವಲ್ಪ ಹೆಚ್ಚು ಕಮ್ಮಿ ಡಿಫ್ರೆಂಟ್ ಆಗಲಿಕ್ಕಾಗಲಿ ನಡವಳಿಕೆಯಲ್ಲಿ ಇರೋ ವಿಷಯವಾಗಲಿ ನಾವು ನಿಮ್ಮಂಥ ವಯಸ್ಸಲ್ಲಿ ನಮ್ಮ ಮನಸ್ಸಲ್ಲಿ ಏನು ಇರುತ್ತೋ ಅದನ್ನು ಇವಾಗ ರಿಫ್ಲೆಕ್ಟ್ ಆಗುತ್ತೆ. ಅಂದರೆ ಈ ವಯಸ್ಸಲ್ಲಿ ನೀವಲ್ಲಿ ಒಂದು ಒಳ್ಳೆಯ ಭಾವನೆ ಬರಬೇಕು ಅಂತ ಮೇನ್ ಇಂಪಾರ್ಟೆಂಟ್. ಎಲ್ಲರಲ್ಲೂ ಸೇವಾ ಭಾವನೆ ಬರಬೇಕು. ಪ್ರತಿಯೊಬ್ಬರು ಯಾವುದೇ ಆಗಲಿ ನಮ್ಮದು ಅನ್ನತಕ್ಕದ್ದು ಇನ್ನೊಬ್ಬರಿಗೆ ಕೊಡಲಿಕ್ಕೆ ಒಂದು ನಿಮ್ಮ ಮನಸ್ಸಿಂದ ಹೇಳಿರ್ಬೋದಂತ. ಆದರೆ ನಾವು ಮೊದಲಿಗೆ ವೇದಿಕೆ ಮೇಲಿರುವಂಥ ಎಲ್ಲ ಹಿರಿಯರು ಪ್ರೀತಿಯ ವಿದ್ಯಾರ್ಥಿಗಳಿಗೆ ಒಂದು ವಿಷಯ ಗೊತ್ತಿದೆಯಲ್ಲೋ, ನಾವು 2020 ಜನವರಿ 26ರಂದು ಇದೇ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ವಿ. ತುಂಬ ವಿಜೃಂಭಣೆಯಿಂದ ನಡೆಯಿತು. ಅದಾದ ನಂತರ ಆ ವಿಜೃಂಭಣೆಯ ಮನಸ್ಸು ಎಷ್ಟು ಉಲ್ಲಾಸವಾಗಿತ್ತು ಅಂದರೆ ಪ್ರತಿಯೊಬ್ಬರಿಗೂ ಕೂಡ ನಾವು ಈ ಒಂದು ತ್ರಿವರ್ಣ ಪತಾಕವನ್ನು ಪಾವಗಡದ ಎಲ್ಲ ಮುಖ್ಯ ಬೀದಿಗಳಲ್ಲಿ ಹೋಗ್ತಾಯಿದ್ದಾಗ ಇಡೀ ರಾಜ್ಯಕ್ಕೆ ಅದೊಂದು ಮಾದರಿ ಎನಿಸಿ ಎಲ್ಲ ವಿದ್ಯಾರ್ಥಿಗಳು, ನಮ್ಮ ಹಿರಿಯ ವಿದ್ಯಾರ್ಥಿಗಳಾಗಿರ್ಬೋದು, ಪಾವಗಡದ ಪಟ್ಟಣದವರಾಗಿರ್ಬೋದು, ಎಲ್ಲ ರೀತಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ಹಂಚಿಕೊಂಡು ಒಂದು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡಿದ್ರು. ಆದರೆ ಆ ಹಬ್ಬ ಆಚರಣೆ ಮಾಡಿದ ಕೆಲವೇ ದಿನಗಳಲ್ಲಿ ಇಡೀ ದೇಶಕ್ಕೆ ಅಲ್ಲ ಪ್ರಪಂಚಕ್ಕೆ ಒಂದು ನೀರವ ಮೌನ ಆಚರಣೆಯ ರೀತಿಯಲ್ಲಿ ಒಂದು ಪ್ರಸಂಗ ನಡೀತು. ಅದು ಕೊರೋನಾ. ಯಾಕೆ ಈ ಪ್ರಸಂಗ ನಾನು ತಿಳಿಸ್ತಾ ಇದ್ದೀನಿ ಅಂದರೆ, ಅತ್ಯಂತ ಈ ವೇದಿಕೆಗೆ ಒಂದು ವಿಶೇಷತೆ ಇದೆ. ವಿಶೇಷತೆ ಏನಂತ ಹೇಳ್ತೀನಿ, ಈ ಕೊರೋನಾ ಬಂದಿದ್ದರಿಂದ ದೇವಾಲಯಗಳನ್ನ ಕ್ಲೋಸ್ ಮಾಡಿದ್ರು. ನಮಗೆ ದೇವರೇ ಇಲ್ಲದಂತಾದ್ರು. ಜನ ಮಾಡ ಹೋಗುವ ನಡೆದೋಯ್ತು, ಕಣ್ಣಿಗೆ ಕಾಣದೇ ಇರುವಂಥ ಶತ್ರುವಿನೊಂದಿಗೆ. ಆದರೆ ದೇವಾಲಯವನ್ನು ಕ್ಲೋಸ್ ಮಾಡಿದ್ರು, ಯಾರೋ ಕೂಡ ದೇವರ ನಮಸ್ಕಾರ ಹಾಕದೆ ಹೋಗ್ತಿದ್ರು. ಇವತ್ತು ನಾವು ನಮಸ್ಕರಿಸಬೇಕಾದಂಥ ಎಲ್ಲ ವ್ಯಕ್ತಿಗಳು ಇಲ್ಲೇ ಇದ್ದಾರೆ. ಅದು ಯಾವ ರೀತಿ ಅಂತ ಹೇಳ್ತೀನಿ. ಡಾಕ್ಟರ್ ಜಿ ಇಡೀ ನಾವು ಇವಾಗ ಏನು ಆಗಸ್ಟ್ 15 ಸೆಲೆಬ್ರೇಟ್ ಮಾಡ್ತೀವೋ ಅದರ ಅರ್ಥಪೂರ್ಣವಾಗಿ ಸೆಲೆಬ್ರೇಟ್ ಮಾಡೋದು ಹಿಂದೆ ಮಾಡ್ತಿದ್ದು ನಮ್ಮ ಒಂದು ಸೈನಿಕರ, ಅದೇ ರೀತಿ ದೇಶಕ್ಕೆ ಸ್ವಾತಂತ್ರ್ಯವನ್ನು ಗಳಿಸಿಕೊಟ್ಟಂತಹ ಮಹನೀಯರನ್ನ ಸ್ಮರಿಸಿಕೊಳ್ಳೋದ್ರಲ್ಲಿ. ಆದರೆ ಒಂದು ಅಡಿಷನ್, ಒಂದು ಹೆಚ್ಚಿನದಾಗಿ ಈ ಒಂದು ಸ್ವಾತಂತ್ರ್ಯದ ಮುನ್ನೆಲೆಗೆ ತರಬೇಕಾಗುತ್ತೆ. ಅದೇ ವಿಶ್ವವ್ಯಾಪ್ತಿಯಾಗಿ ಫ್ರಂಟ್ ಲೈನ್ ವಾರಿಯರ್ಸ್ ಅಂತ ಕರೆದರು. ನಿಮ್ಗೆ ಗೊತ್ತಿದೆಯಲ್ಲ, ಫ್ರಂಟ್ ಲೈನ್ ವಾರಿಯರ್ಸ್ ಅಂದರೆ ಪ್ರತಿಯೊಬ್ಬರ ಜೀವವನ್ನು ರಕ್ಷಣೆ ಮಾಡಿದಂತಹ ವೈದ್ಯಕೀಯ ಲೋಕದ ದಾದಿಯರಿಂದ ಹಿಡಿದು ಅತ್ಯುನ್ನತ ಹುದ್ದೆಯಲ್ಲಿರುವಂತಹ ವೈದ್ಯ ವೃತ್ತಿಯವರು ನಿಮ್ಮ ಮುಂದೆನೆ ಕುಂತಿದ್ದಾರೆ. ಇವತ್ತು ಇಲ್ಲಿ ನಾವು ಕುಂತಿದ್ದೀವಿ ಪ್ರಾಣ ಸಮೇತ ಅಂದರೆ ವೈದ್ಯರ ಕೊಡುಗೆ ನಿಮ್ಮ ಮುಂದೆನೇ ಇದ್ದಾರೆ. ಇದಕ್ಕೂ ಪ್ರಾಣವನ್ನೇ ಲೆಕ್ಕ ಮಾಡದಲೆ ನಮಗೆ ನಮ್ಮ ರಕ್ಷಣೆಗೆ ನಿಂತ ಪೊಲೀಸ್ ಸಿಬ್ಬಂದಿ ರಾಷ್ಟ್ರ ಶೌರ್ಯದ ಸಂಕೇತ, ಧೈರ್ಯದ ಸಂಕೇತ, ರಾಷ್ಟ್ರ ಲಾಂಛನ ನಮ್ಮ ಬಾವುಟವನ್ನ ತಾವು ತರ್ತಾ ಇದ್ದೇವೆ. ಅದಕ್ಕೆಲ್ಲರೂ ಕೂಡ ಗೌರವಿಸಬೇಕು ಅಂತ ಕೇಳ್ಕೊಂತಾರೆ.
ಅವಾಗ ಮಾಡೋಕ್ಕಾಗಲ್ಲ ಅಂತ ಅವ್ರಿಗೆ. ಇನ್ನು ಎಷ್ಟು ದೊಡ್ಡದೈತಕ್ಕ ಅದು? ಅಕ್ಕ ಎಕ್ಸಾಮ್ ಬರ್ತಿಲ್ವಾ ನೀವು? ಯಾಕಕ್ಕ? ಯಾಕೆ? ತಕ್ಷಣ ಬೇಕಾಗಿದ್ದಾರೆ. ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಮತ್ತು ಯುವತಿಯರು ಬೇಕಾಗಿದ್ದಾರೆ. ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸ ಮಾಡುವವರು ಬೇಕಾಗಿದ್ದಾರೆ. ವಿದ್ಯಾರ್ಥಿ SSLC, PUC, BSc ಪಾಸ್ ಫೈಲ್. ನೇರ ಸಂದರ್ಶನ ಇರುತ್ತದೆ. ESI ಮತ್ತು PF ಸೌಲಭ್ಯ ಇರುತ್ತದೆ. ಆಸಕ್ತರು ಕೂಡಲೇ ಸಂಪರ್ಕಿಸಿ. ನವೀನ್ GL, ಫೋನ್ ನಂಬರ್ 9743103968.